ದೇವರ ಎದುರುಗಡೆ ಇರುವಂತಹ ಗುಳಿಗ ಸ್ಥಾನದಲ್ಲಿ ನೆಲೆ ನಿಂತಹ ಕಾರ್ಮಿಕದ ಗುಳಿಗ ದೇವರ ಗುಳಿಗ. ಗುಳಿಗನ ಇತಿಹಾಸ ಅಂದ್ರೆ ಕರಾಸುರನ್ನು ಪ್ರತಿಷ್ಠೆಗೆ ತಂದ ಲಿಂಗವನ್ನು ಪ್ರತಿಷ್ಠೆ ಮಾಡಲು ತೋರಿಸಿಕೊಟ್ಟಂತ ಸ್ಥಳ ನೆಟ್ಟಣಿಗೆ ಗುಳಿಗನದ್ದು. ಗುಳಿಗ ತೋರಿಸಿಕೊಟ್ಟದೇ ಸ್ಥಳ ಅಂದ್ರೆ ನಿಟ್ಟಣಿ ವಂಶದವರಿಗೆ ನರಗಡ್ಡೆ ಅಗೆಯುವಾಗ ಸಿಕ್ಕಿದ ಒಂದು ಕುರುಹು. ಆ ಕುರುಹಿನಲ್ಲಿ ಅಗೆಯುವ ಸಂದರ್ಭ, ಅವಾಗ ಅದಕ್ಕೆ ಶಿವಲಿಂಗಕ್ಕೆ ನಿಟ್ಟಣಿ ವಂಶದವರ ಅಗೆಯುವ ಕತ್ತಿಯ ಏಟು ಹೋಗಿ ರಕ್ತ ಚಿಮ್ಮುವ ಸಂದರ್ಭದಲ್ಲಿ ಭಯದಿಂದ ಹೋಗಿ ಉಜ್ಜಿರಕಲ್ಲು ಎನ್ನುವ ಒಂದು ಪವಿತ್ರವಾದ ಸ್ಥಳ ಇದೇ ಹತ್ತಿರ, ದೇವಸ್ಥಾನದ ಹತ್ತಿರ, ಅಲ್ಲಿ ಅರಸರಿಗೆ ಸೂಚನೆ ಕೊಟ್ಟು ಒಂದು ನೋಡುವ ಸಂದರ್ಭದಲ್ಲಿ ಶಿವಲಿಂಗದ ರೂಪವನ್ನು ತಾಳಿದಂತಹ ಒಂದು ವಿವರಣೆ ದೊರೆತ ಕೂಡಲೇ ಅರಸರುಗಳು ಊರವರನ್ನೆಲ್ಲ ಬರಮಾಡಿಕೊಂಡು ಒಂದು ಕ್ಷೇತ್ರವನ್ನು ನಿರ್ಮಿಸಿ ಅಲ್ಲಿ ಪ್ರತಿಷ್ಠಾಪನೆ ಮಾಡಿದಂತಹ ಸ್ಥಳ ಇವತ್ತು ನೆಟ್ಟಣಿಗೆಯ ಈ ಗ್ರಾಮ ದೇವರು. ನಿಟ್ಟಣಿ ವಂಶದವರಿಗೆ ಸಿಕ್ಕಿದ ಕಾರಣ, ನೆಟ್ಟಣಿಗೆ ಎನ್ನುವ ಈ ಹೆಸರಿಗೆ ಕಾರಣ ಮೂಲ ವಂಶದ ನಿಟ್ಟಣಿ ವಂಶದ ಅವರಿಗೆ ದೊರೆತಂತಹ ಒಂದು ದೇವರು ದೊರೆತಂತಹ ಒಂದು ಅನುಭವ. ಅಲ್ಲಿಂದ ಆಳ್ತಾ ಬರುವ ಈ ಸಂದರ್ಭದಲ್ಲಿ ಅದು ಕಾರಣಾಂತರದಿಂದ ನಮ್ಮ ಸರ್ಕಾರದ ವತಿಗೆ ಅದು ಹಸ್ತಾಂತರಿಸಲು ಕಾರಣವಾಯಿತು. ಇಂದಿನ ಈ ಮಹತ್ವಭಾರ ಶ್ರೀ ಮಹಾಲಿಂಗೇಶ್ವರ ದೇವರ ಸನ್ನಿಧಿಯಲ್ಲಿ ನಡೆಯುವಂತಹ ಶ್ರೀ ಭೂತಬಲಿ ಉತ್ಸವಕ್ಕೆ 25ನೇ ಸಂವತ್ಸರದ ಉತ್ಸವವಾದ ಕಾರಣ ನಾನು ಇವತ್ತು ಬೆಳಿಗ್ಗೆ ಕ್ಷೇತ್ರದಲ್ಲಿ 108 ಕಾಯಿ ಗಣಪತಿ ಹವನ, ದೇವರಿಗೆ 135 ಸಿಯಾಳಾಭಿಷೇಕ, 135 ದನದ ಹಾಲು ಅಭಿಷೇಕ, ಅದೇ ರೀತಿ ಕ್ಷೇತ್ರದಲ್ಲಿ ದುಡಿದು ವಾರ್ಷಿಕ ಮಹೋತ್ಸವವನ್ನು ಚಂದಗಾಣಿಸಬೇಕು ಎನ್ನುವ ಭಾವನೆಯಿಂದ ಕೆಲವು ಸಮುದಾಯದವರು ಕಾಯಂನವರಾಗಿದ್ದಾರೆ. ಕ್ಷೇತ್ರದ ಆಚಾರ್ಯರು, ಕುಂಟಾರು ಮನೆತನದವರು, ಅದೇ ರೀತಿ ಇನ್ನಿತರ ಕಾಯಂನವರಿಗೆ ಇವತ್ತು ಒಂದು ಅಭಿನಂದನಾ ಕಾರ್ಯಕ್ರಮ ಮಾಡಿಕೊಳ್ಳುವ ಒಂದು ನಿರ್ಧಾರದಿಂದ ಈಗ ಇನ್ನು ಕೆಲವೇ ಸಮಯದಲ್ಲಿ ಹೊತ್ತಿನಲ್ಲಿ ಅಭಿನಂದನಾ ಕಾರ್ಯಕ್ರಮ ನಡೆಯುವ ಈ ಕಾಲಘಟ್ಟದಲ್ಲಿ ಪ್ರಧಾನ ಗುಳಿಗ ಆದ ಕಾರಣ ಅವನಿಗೆ ಒಂದು ಎತ್ತನ ಶಕ್ತಿಯಲ್ಲಿ ಒಂದು ಕೋಲವು ಕೊಟ್ಟು ರಾತ್ರಿ ಶ್ರೀದೇವರ ಅಲಂಕಾರ ಮಾಡಿ ಬಲಿ ಉತ್ಸವ, ಅನ್ನದಾನ, ನಾಳೆ ಬೆಳಿಗ್ಗೆ 9 ಗಂಟೆಗೆ ಶ್ರೀದೇವರ ಬಲಿ ಉತ್ಸವವಾಗಿ ಭಕ್ತಿ ಕಾಣಿಕೆ, ಮಧ್ಯಾಹ್ನ ಅನ್ನದಾನವಾಗಿ ಈ ವರ್ಷದ ಶ್ರೀ ದೇವರ ಮಹತ್ ಕಾರ್ಯಾದಿಗಳಿಗೆ ಒಂದು ಕೊನೆಯ ಉತ್ಸವವಾಗಿ ಶ್ರೀ ಭೂತಬಲಿಯ ಕಾರ್ಯಕ್ರಮ ಮುಕ್ತಾಯಗೊಳ್ಳುತ್ತೆ. ಬಹುಶಃ ವಿಟ್ಲ ಸೀಮೆಗೂ, ಕುಂಬಳ ಸೀಮೆಗೂ, ಪಂಜ ಸೀಮೆಗೂ, ಪುತ್ತೂರು ಸೀಮೆಗೂ ಒಳಪಡದೆ ಪ್ರತ್ಯೇಕವಾದಂತಹ ಒಂದು ಕೇಂದ್ರ ಸ್ಥಾನದಲ್ಲಿ ಮಹತ್ವಭಾರ ಶ್ರೀ ಮಹಾಲಿಂಗೇಶ್ವರ ಕ್ಷೇತ್ರ ನೆಲೆಯಾಗಿ ನಿಂತಿದೆ. ಸಾಧಾರಣವಾಗಿ ದ್ವಾಪರಾಯುಗಕ್ಕಿಂತಲೂ ಮೊದಲು ಪ್ರತಿಷ್ಠಾಪನೆಗೊಂಡಂತಹ ಮಹಾಕ್ಷೇತ್ರ ಇದಾಗಿದೆ. ಹಾಗೆಯೇ ಕರಾಸುರ ಕಾಶಿಯಿಂದ ತಂದಂತಹ ಲಿಂಗ ಎಂಬುದು ತಮಗೆಲ್ಲರಿಗೂ ತಿಳಿದಂತಹ ವಿಚಾರ. ಉತ್ತರ ಗೋಕರ್ಣದಿಂದ ದಕ್ಷಿಣ ಕನ್ಯಾಕುಮಾರಿಯವರೆಗೆ ಪರಶುರಾಮ ಸೃಷ್ಟಿಯಲ್ಲಿ ಹಲವು ಶಿವಕ್ಷೇತ್ರಗಳಿವೆ. ಅದರಲ್ಲಿ ಗೋಕರ್ಣ, ಮುರುಡೇಶ್ವರ, ಕುಂದೇಶ್ವರ, ಸಜ್ಞೇಶ್ವರ, ದಾರೇಶ್ವರ ಇದು ರಾವಣನ ಪ್ರತಿಷ್ಠಾಪಿತ ಎಂದು ಹೇಳಿದ್ರು. ಅಡೂರು, ಕುನ್ನಳ್ಳಿ, ಅದೇ ರೀತಿ ತ್ರಿಶೂರಿನಲ್ಲಿ ತ್ರಿಶೀಲನಿಂದ ಪ್ರತಿಷ್ಠಾಪಿಸಲ್ಪಟ್ಟು, ಅದೇ ರೀತಿ ರಾಮೇಶ್ವರ, ಅದರ ಸಮೀಪದಲ್ಲಿರುವಂತಹ ಹನುಮಂತ ಕಾಶಿಯಿಂದ ತಂದಂತಹ ಒಂದು ಲಿಂಗ ಬಿಟ್ಟರೆ ಉಳಿದದ್ದೆಲ್ಲವೂ ಕರಾಸುರನಿಂದ ಪ್ರತಿಷ್ಠಾಪನೆಗೊಂಡಂತಹ ಲಿಂಗ. ನಿನ್ನ ಪಾಪ ಪರಿಹಾರವಾಗಬೇಕಿದ್ರೆ ಪರಶುರಾಮ ಸೃಷ್ಟಿಯಲ್ಲಿ ನೀನು ಕೋಟಿ ಲಿಂಗವನ್ನು ಪ್ರತಿಷ್ಠಾಪಿಸು. ಅದೇ ರೀತಿ ಕಾಶಿಯಿಂದ ತಂದು ಪರಶುರಾಮ ಸೃಷ್ಟಿಯಲ್ಲಿ ಹಲವು ಲಿಂಗಗಳನ್ನು ಪ್ರತಿಷ್ಠಾಪಿಸಿದ. ಕೆಲವು ಲಿಂಗಗಳು ಭೂಗರ್ಭದಲ್ಲಿ ಇನ್ನೂ ಲೀನವಾಗಿದೆ.
ಕೆಲವು ಮಾತ್ರ ಭಕ್ತರಿಗೆ ಪ್ರತ್ಯಕ್ಷನಾಗಿ ಗೋಚರಿಸ್ತಾ ಇದ್ದಾನೆ. ಅಂತಹ ಪುಣ್ಯಪ್ರದವಾದ ಕರಾಸುರ ತಂದಂತಹ ನಿಟ್ಟೊಟ್ಟಿಗೆ ಗೋಚರವಾದಂತಹ ನೆಟ್ಟಣಿಗೆ ಎನ್ನುವಂತಹ ಈ ಪುಣ್ಯಕ್ಷೇತ್ರ 8 ಮಾಗಣೆಗಳ ದೇವಸ್ಥಾನ. ಪೂರ್ವಕಾಲದಲ್ಲಿ 8 ಮಾಗಣೆಗಳು ಅಂತ ಹೇಳಿದ್ರೆ 64 ಗ್ರಾಮಗಳಿಗೆ ಅಧಿಪನಾದಂತಹ ಕ್ಷೇತ್ರೇಶ್ವರ ನೆಟ್ಟಣಿಗೆ ಮಹಲಿಂಗೇಶ್ವರ. 4-5 ಘಟ್ಟಗಳಿವೆ. ನೆಟ್ಟಣಿಗೆ ಶಿವನೊಲಿದಂತಹ ಮನೆ ಅಂತಲೇ ಹೇಳಬಹುದು. ತದನಂತರ 25 ವರ್ಷಗಳಿಂದ ಆಡಳಿತೆಯನ್ನು ದಾಮೋದರ ಮಣಿಯನ್ನು ಇಂದಿಗೆ ನಡೆಸಿಕೊಂಡು ಬರುತ್ತಾ ಇದ್ದಾರೆ. ಅದರ ಸಂಭ್ರಮಕ್ಕಾಗಿ ನಾವು ಈ ಅಭಿನಂದನಾ ಕಾರ್ಯಕ್ರಮವನ್ನು ಮಾಡುತ್ತಾ ಇದ್ದೇವೆ. ಹಾಗೆಯೇ ಕ್ಷೇತ್ರದ ಪ್ರಧಾನ ತಂತ್ರಿವರಿಯರಿಗೆ, ಹಾಗೆಯೇ ಕುಂಬಳೆಯ ಅಡಿಗರಿಗೆ, ಕ್ಷೇತ್ರದ ಪ್ರಧಾನ ಅರ್ಚಕರಿಗೆ ಹಾಗೂ ಕ್ಷೇತ್ರದ ಕಾಯಂ ಕೆಲಸಗಾರರಿಗೆ ಹಾಗೆ ಮಾರಾಟರಿಗೆ ಎಲ್ಲರಿಗೂ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸುವುದಕ್ಕಾಗಿ ಈ ಸಮಯವನ್ನು ಉಪಯೋಗಿಸ್ತಾ ಇದ್ದಾರೆ.
ಅವರನ್ನು ಅಭಿನಂದಿಸ್ತಾ ಇದ್ದೇವೆ. ನಮಗೆ ಗುಳಿಗ ದೈವದ ಒಂದು ಯಥಾರ್ಥ ಶಕ್ತಿಯ ಒಂದು ಬೆಳಕನ್ನು ಕಾಣುವ ಒಂದು ಯೋಗ ಭಾಗ್ಯವನ್ನು ನಾವಿವತ್ತು ನಿರ್ಣಯಿಸಿದ ಪ್ರಕಾರ ಈಗ ತಾನೇ ಗುಳಿಗ ದೈವದ ಕೋಲಾಗಬೇಕು. ತದನಂತರ ಶ್ರೀದೇವರ ರಾಜಾಂಗಣದಿಂದ ನಮಗೆ ದೇವರ ಆಶೀರ್ವಾದ ಶ್ರೀಗಂಧ ಪ್ರಸಾದ ಇಂದಿನಿಂದ ನಾಳೆಯವರೆಗೆ ಕಾರ್ಯಕ್ರಮ ನಡೆಯುವ ಈ ಕಾಲಘಟ್ಟದಲ್ಲಿ ನಾನು ಹೆಚ್ಚೇನು ಹೇಳುವ ವಿಷಯ ನನಗಿಲ್ಲ. ಯಾಕೆಂದ್ರೆ ನನ್ನ ಹಿರಿಯವರು ತೋರಿಸಿಕೊಟ್ಟಂತ ದಾರಿ. ಶಾಲೆಗೆ ಹೋಗದ ಕಳ್ಳ ಅಂತ ಹೇಳಿ ನನ್ನನ್ನು ಹೆಸರಿಟ್ಟಂತ ದಿವಂಗತ ಕುಂಜಿಕಣ್ಣಮಣಿ ಅಣಿಯವರು 4ನೇ ಕ್ಲಾಸ್ ಶಾಲೆಯಿಂದ ಬಿಟ್ಟು ಮರದ ಮೇಲೆ ಕುಳಿತುಕೊಂಡು ಅಡಗಿ ಶಾಲೆಗೆ ಹೋಗದೆ ದೇವಸ್ಥಾನಕ್ಕೆ ತಂದೆಯವರು ಬರುವ ಆ ಸಂದರ್ಭದಲ್ಲಿ ಅವರ ಹಿಂದೆ ನಾನು ಬಂದು ದೇವಸ್ಥಾನದ ಸುತ್ತನ್ನು ನೋಡಿಕೊಂಡು ಅವರು ಯಾವ ರೀತಿಯ ಮಾರ್ಗದರ್ಶನವನ್ನು ನೀಡ್ತಾ ಇದ್ದಾರೆ ಜನರಿಗೆ ಅಂತ ಹೇಳುವ ಕಾಲಘಟ್ಟ ಇತ್ತು. ಅವರು ಏನೇ ಮಾಡ್ತಿದ್ರು ನಾನು ಅವರ ಹಿಂದೆ ಬಂದು ಕದ್ದು ನೋಡಿದ ಹಾಗೆ ನೋಡ್ತಾ ಇದ್ದೆ. ಅದಕ್ಕೆ ಸಿಕ್ಕಿದ ಫಲ ಇವತ್ತು ಈ 25ನೇ ವರ್ಷದ ಸಂವತ್ಸರದ ಆಚರಣೆ, ಶ್ರೀ ದೇವರ ಪಾದ ಸೇವೆ. ಬೈಲಬೂಡು ತೆಂಕಾಯಿ ಸಾಂತುಕ ಚಾವಡಿ ಮುಡೈ ಜನ್ರಟ್ಟು ಪಡ್ಡೈ ಪಟ್ಟಾವಳಿ ನಿರ್ಮಾಣ ಮಾಡಿಕೊಂಡು ಹಲವಾರು ಕೋಟಿ ಕೆಲವಾರು ಜಾಗಗಳು ಕೀರ್ತಿದ ಪತಾಕಿನ ಮೆರವಮತ್ತಿನ ಮಾಮಲ್ಲ ಸತ್ಯ.
ಆಡಳಿತ 25ನ ಸಂಭ್ರಮ ಆ ಸಂಭ್ರಮ ಕೋಟಿ ಬರುವಂಥ ಸ್ಥಳದ ಕೀರ್ತಿ ಅಪಕೀರ್ತಿ ಬರಂತಲಕ್ಕೆ ಕಾಪಾಡ್ಕೊಂಡು ಪುಣ್ಯಕೀರ್ತಿ ಆ ಮಹಾಶಕ್ತಿಗಳಿಗಾಗುತ್ತೆ.
ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.